ಮೋಟಾರ್ಸ್ ಕಂಪನಿಯು ತನ್ನ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಕಾರನ್ನು ಬಿಡುಗಡೆ ಮಾಡಿದ್ದು, ನಗರದ ಬಿಜಿಯಲ್ಲಿರುವ ಆಟೋಮ್ಯಾಟಿಕ್ ಕಾರ್ ಶೋರೂಮ್ನಲ್ಲಿ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಭಾರತದ ಕಾರು ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಟಾಟಾ ಮೋಟಾರ್ಸ್ನ ಬಹುನಿರೀಕ್ಷಿತ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಕಾರು ಬಿಡುಗಡೆಯಾಗಿದೆ. ಈಗಾಗಲೇ ಅತ್ಯಾಧುನಿಕ ಹೊಸ ಫೀಚರ್ಸ್ ಹೊಂದಿರುವ ಕಾರು ಮಾರುಕಟ್ಟೆಗೆ ಲಗ್ಗೆಯಿಟ್ಟಿದೆ. ಮಂಗಳೂರಿನ ಬಿಜಿಯಲ್ಲಿರುವ ಆಟೋಮ್ಯಾಟಿಕ್ಸ್ನಲ್ಲಿ ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಕಾರನ್ನು ಗಣ್ಯರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು, ಆಟೋಮ್ಯಾಟಿಕ್ಸ್ ಜಿಲ್ಲೆಯಲ್ಲಿ 7 ಶೋರೂಮ್ಗಳನ್ನು ಹೊಂದಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಇನ್ನು ಸೇಲ್ಸ್ ಹಾಗೂ ಸರ್ವಿಸ್ನಲ್ಲಿ ಉತ್ತಮ ರೀತಿಯಲ್ಲಿ ಕೊಡುಗೆ ನೀಡುತ್ತಾ ಬಂದಿದೆ ಎಂದು ಹೇಳಿದರು. ಆಧುನಿಕತೆಗೆ ಅನುಗುಣವಾಗಿ ಈ ಕಾರಲ್ಲಿ ಸಾಕಷ್ಟು ಫೀಚರ್ಸ್ಗಳನ್ನು ಆ್ಯಡ್ ಮಾಡಿರುವಂಥದ್ದು. ಅದರ ಜೊತೆಗೆ ಸೇಫ್ಟಿಗೋಸ್ಕರ ಏನು ಈ ಭಾರತದಲ್ಲೇ ಒಂದು ನಂಬರ್ 1 ಕಾರ್ ಆಗಿ ಈಗಾಗಲೇ ಟಾಟಾ ಸಂಸ್ಥೆಯ ಕಾರು ಹೊರಹೊಮ್ಮಿರುವಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಈ ಭಾಳ ಕಾಂಪ್ಯಾಕ್ಟ್ ಆದಂಥ SUV ಭಾಳ ಕಡಿಮೆ ಒಂದು ರೇಂಜಲ್ಲಿ ಸರಿಸುಮಾರು 5-6 ಲಕ್ಷದಿಂದ 10 ಲಕ್ಷದಲ್ಲಿ ದೊರೆಯುವಂಥ ಈ ಒಂದು ಕಾರು ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಭಾಳ ಉಪಯುಕ್ತವಾದಂತಹ ಒಂದು ಕಾರು ಇವತ್ತು ಲೋಕಾರ್ಪಣೆಗೊಂಡಿದೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಆಟೋಮ್ಯಾಟಿಕ್ ಸಂಸ್ಥೆಯು ಈ ಜಿಲ್ಲೆಯಲ್ಲಿ ತಮ್ಮ 7 ಸಂಸ್ಥೆಗಳನ್ನು ಹೊಂದಿ ಸೇಲ್ಸಲ್ಲಿ ಇರ್ಬೋದು, ಸರ್ವಿಸಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಈ ಮಂಗಳೂರಿಗೆ ಮತ್ತು ಈ ಜಿಲ್ಲೆಗೆ ನೀಡಿ. ತದಬಳಿಕ ಮಾತನಾಡಿದ SBI ಬ್ಯಾಂಕ್ನ DGM ರಾಜೇಶ್ ಗುಪ್ತಾ ಅವರು, ಆಟೋಮ್ಯಾಟಿಕ್ಸ್ ಕಾರು ಸೇಫ್ಟಿಗೆ ಹೆಚ್ಚಿನ ಒತ್ತನ್ನು ನೀಡಿದೆ. ಈ ಮೂಲಕ ಗ್ರಾಹಕರ ಅಚ್ಚುಮೆಚ್ಚಿನ ಕಾರಾಗಿದೆ ಎಂದು ಹೇಳಿದರು. So safety rating of the cars are the highest in India if you compare with any of the companies. So that is the beauty of the Tata cars. Some of the companies even don't have the system of checking the safety metrics of the cars. In Tata, the safety is checked before delivering the vehicle. So that is a good thing, because nowadays roads are widening, everything is there, so people are driving with little more speed. That is not advisable though. But even then, in that case, if we are our vehicle, our car is properly safe, so in case anything happened, but our passenger should be safe. So that is the topmost priority of the Tata. So for that we should congratulate the Tata. ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಮಾತನಾಡಿ, ಆಟೋಮ್ಯಾಟಿಕ್ಸ್ ಕಾರು ಸರ್ವಿಸ್ ಹಾಗೂ ಕಾರು ಮಾರಾಟದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ ಎಂದು ಹೇಳಿದರು. ಇವತ್ತು ಪಂಚ್ ಕಾರಿನ ಮುಖಾಂತರ ಬಹುಶಃ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತದ ಮುಖಾಂತರ ಈ ದೇಶದಲ್ಲಿಯೇ ಸ್ವಯಂ ಅಂದರೆ ಎಲ್ಲವೂ ಕೂಡ ಅದರ ಸ್ಪೇರ್ ಪಾರ್ಟ್ಸಿನಿಂದ ಹಿಡಿದು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಿರ್ಮಿತವಾದಂತಹ ಕಾರುಗಳ ಉತ್ಪಾದನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಟಾಟಾ ಕಂಪನಿ ಇವತ್ತು ಅದನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಟಾಟಾ ಕಂಪನಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಟೋಮ್ಯಾಟಿಕ್ಸ್ನ ಸಿಇಒ ಪ್ರದೀಪ್ ಮಯ್ಯ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಪಂಚ್ is designed and made available in 4 distinct personas, pure, adventure, accomplished and creative, to cater to the varied lifestyle of customers. The inbuilt safety features in the car makes it the safest car in India. Good news is that Punch is available both manual and automatic versions.
I am sure that the universal design and the attractive color combination of the car will be liked by every member of the family. The association of Automatrix and Tata Motors has matured and come a long way in the last 2 decades. A single outlet dealer in the year 2000, Automatrix has grown today steadily over the years, and today we take pride in having 7 outlets in 4 districts. ಸೇಲ್ಸ್ ಮ್ಯಾನೇಜರ್ ದೀಪು ಅವರು ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಕಾರಿನ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. So as you all see, the car is with projector headlamps with daytime running LEDs, and it also comes with LED tail lamps too. And the vehicle is with 187mm of ground clearance, which is one of the best in the segment. And also the car comes with 16-inch diamond cut alloy wheels, which enhances the bold, stunning looks of an SUV. Speaking about interior design, Punch offers spacious and premium interiors. With commanding driver position of an SUV, Punch also offers great comfort and convenience like 90-degree opening doors. Most of the cars doesn't come with that feature. And we also have rear flat floor, which is one of a very comfortable feature for person sitting in the back row, especially the third person who sits in the middle. And when it comes to entertainment, Punch also offers 7-inch Harman infotainment system and connectivity of an Android Auto and Apple CarPlay. ಇದೇ ವೇಳೆ ಮೊದಲ ಗ್ರಾಹಕರಿಗೆ ಗಣ್ಯರು ಕಾರಿನ ಕೀಯನ್ನ ಹಸ್ತಾಂತರಿಸಿದ್ರು. ಈ ವೇಳೆ ಜನರಲ್ ಮ್ಯಾನೇಜರ್ ಪ್ರವೀಣ್ ಶೆಟ್ಟಿ ಸ್ವಾಗತಿಸಿದ್ರು. ವಿಮಾ ವಿಭಾಗದ ಮುಖ್ಯಸ್ಥರಾದ ಸಂಜಯ್ ರಾವ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಈ ವೇಳೆ ಆಟೋಮ್ಯಾಟ್ರಿಕ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಿ ರಾಜೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಕಾರು ಒಳಾಂಗಣ ವಿಸ್ತೀರ್ಣ, ದೃಢತೆ, ಅದ್ಭುತ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿರುವ ಪಂಚ್ ಕಾರನ್ನ ಯುವ ಸಮುದಾಯದ ಆಶಯಕ್ಕೆ ಪೂರಕವಾಗಿ ಅಲ್ಫಾ ವಿನ್ಯಾಸದೊಂದಿಗೆ ನಿರ್ಮಾಣ ಮಾಡಲಾಗಿದ್ದು ಅತ್ಯಂತ ಸುರಕ್ಷತೆಯ ಕಾರು ಇದಾಗಿದೆ. ಟಾಟಾ ಪಂಚ್ ಕಾರು ಮ್ಯಾನ್ಯುವಲ್ ಹಾಗೂ ಎಎಂಟಿ ಮಾದರಿಯಲ್ಲಿ ಲಭ್ಯವಿದ್ದು, ಎಎಂಟಿ ಮಾದರಿಯು ಅನನ್ಯ ಟ್ರಾಕ್ಷನ್ ಮೋಡ್ ಅನ್ನು ಹೊಂದಿದೆ. ಇದರಲ್ಲಿ ಅಳವಡಿಸಲಾಗಿರುವ ಬ್ರೇಕ್ ಸ್ಟಿಕ್ ಕಂಟ್ರೋಲ್ ಬ್ರೇಕಿಂಗ್ ಸಂದರ್ಭದಲ್ಲಿ ಕಾರು ರಸ್ತೆಯಲ್ಲಿ ನಿಯಂತ್ರಿತ ಚಾಲನೆಯನ್ನ ಹೊಂದಲು ಅನುವು ಮಾಡಿಕೊಡುವುದಲ್ಲದೆ ಜಾರುವಿಕೆಯನ್ನ ತಡೆದುಕೊಳ್ಳುತ್ತದೆ. ಟಾಟಾ ಪಂಚ್ 4 ವಿಭಿನ್ನ ಮಾದರಿಗಳಲ್ಲಿ 7 ಬಣ್ಣಗಳಲ್ಲಿ ಲಭ್ಯವಿದ್ದು, ಈ 4 ಮಾದರಿಗಳಲ್ಲಿ ಗ್ರಾಹಕರು ಪ್ಯೂರ್ ಮತ್ತು ಅಡ್ವೆಂಚರ್ನಲ್ಲಿ ರಿದಮ್ ಪ್ಯಾಕ್, ಅಕಂಪ್ಲಿಷ್ಡ್ನಲ್ಲಿ ಡಾಝಲ್ ಪ್ಯಾಕ್ ಮತ್ತು ಕ್ರಿಯೇಟಿವ್ನಲ್ಲಿ ಐರಾ ಪ್ಯಾಕ್ ಅನ್ನು ಆಯ್ಕೆ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.